ಸತ್ಯ ಹೇಳೋ ಕನ್ನಡಿಯಂತೆ ಅಂತರಂಗ ಮಾಡು, ದಯೆ ತೋರೋ ಧರಣಿಯಂತ ಮನೋಧರ್ಮ ನೀಡು. ನೊಂದ ಎಲ್ಲ ಜೀವ ನನ್ನದೆಂಬ ಭಾವ, ಬಾಳಿನಲ್ಲಿ ತುಂಬು ವಿದ್ಯೆ ವಿನಯ ಕರುಣಿಸೋ. ಹೇ ದಿನಕರ ಶುಭಕರ ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ. ನಮಸ್ಕಾರ ನಮ್ಮವರೇ, ನಾನು ನಿಮ್ಮ ಜೀವ. ಇದು ಟೀಮ್ ಜೇನುಗೂಡು. ಇದಕ್ಕಿಂತ ಬೇರೆಲ್ಲಿ ಸಿಗಬಹುದು ಸೊಗಡು? ಸುತ್ತ ಹಚ್ಚ ಹಸಿರಿನಿಂದ, ಕಂಗು ತೆಂಗು ತೋಟ ಗದ್ದೆಗಳ ಬಸಿರಿನಿಂದ ಕಂಗೊಳಿಸುವ ಒಂದು ಸಣ್ಣ ಸುಂದರ ಹಳ್ಳಿ ಕೂಟತ್ತಜೆ. ಅಲ್ಲಿ ಹೊಳೆಯುವ ಒಂದು ರತ್ನವೇ ನಮ್ಮ ಇಂದಿನ ಜೇನಹನಿ ಸರಣಿ ಪರಿಚಯದ ಅದ್ಭುತ ಚೈತ್ರ ಜೋಗಿ ಕೂಟತ್ತಜೆ. ಅತ್ತೆ ಮಾವ ಪತಿ ಉದ್ಯಮಿ ಸತೀಶ್ ಕುಮಾರ್, ಮಗಳು ಹನಿ ತ್ರಿಷಾ, ಮಗ ತನಿಷ್ ರಾಜ್ನೊಂದಿಗೆ ಇವರ ವಾಸ. ಈ ಸಂಸಾರಿಯ ಹಿಂದಿನ ದಿನಗಳತ್ತ ತಿರುಗಿ ನೋಡಿದ್ರೆ ತಂದೆ ಕೃಷ್ಣಪ್ಪ ಜೋಗಿ, ತಾಯಿ ಸುಂದರಿಯವರು. ಇವರು ಬಯಸಿ ಪಡೆದ ಭಾಗ್ಯವೇ ನಮ್ಮ ಗೆಳತಿ ಚೈತ್ರ ಕೂಟತ್ತಜೆಯವರು. ಹಿರಿಯ ಮಗಳಿವಳು. ತಮ್ಮ ಹಾಗೂ ತಂಗಿಯರಿಗಿಂತ ಮೊದಲಿನವಳಾಗಿ ಹುಟ್ಟಿದ್ದು 1983 ಜನವರಿ 26ರಂದು. ಜನ್ಮಸ್ಥಾನ ಬಜ್ಪೆ ಸಮೀಪದ ಕಳವಾರು ಎಂಬಲ್ಲಿ. ಪ್ರಾಥಮಿಕ ಶಿಕ್ಷಣ ಪೇಜಾವರ ಪ್ರಾಥಮಿಕ ಶಾಲೆ ಕಳವಾರಿನಲ್ಲಾದರೆ ಪ್ರೌಢಶಾಲಾ ಶಿಕ್ಷಣ ಪೇಜಾವರ ಹೈಸ್ಕೂಲ್ ಕಳವಾರಿನಲ್ಲಿ. ಪಿಯುಸಿ ಸರಕಾರಿ ಪದವಿ ಪೂರ್ವ ತರಬೇತಿಯನ್ನು ಮುಡಿಪು ಕಾಲೇಜಿನಲ್ಲಿ ಪೂರ್ಣಗೊಳಿಸಿ ಪದವಿ ಶಿಕ್ಷಣ ಮಂಗಳೂರು ವಿಶ್ವವಿದ್ಯಾನಿಲಯ ಹಂಪನಕಟ್ಟೆ ಹಾಗೂ ಎಂಕಾಂ ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಕೊಣಾಜಿಯಲ್ಲಿ ಪದವಿಯನ್ನು ತಮ್ಮ ಜ್ಞಾನ ನಿಧಿಯಾಗಿ ಮುಡಿಗೇರಿಸಿಕೊಳ್ತಾರೆ. 13 ವರ್ಷಗಳ ಕಾಲ ಸಹ ಶಿಕ್ಷಕಿಯಾಗಿಯೂ ಉಪನ್ಯಾಸಕಳಾಗಿಯೂ ಕರ್ತವ್ಯವನ್ನು ನಿರ್ವಹಿಸಿದ ಈಕೆ ಅದೆಷ್ಟೋ ಮಕ್ಕಳಿಗೆ ವಿದ್ಯಾದಾನಿಯಾಗಿ ಮಾರ್ಗದರ್ಶಕರಾಗ್ತಾರೆ. ಈ ನಡುವೆ ತನ್ನ ಜೀವನವನ್ನು ತನಗಾಗಿ ನೆಮ್ಮದಿಯಿಂದ ತನ್ನಿಷ್ಟದಂತೆ ಬದುಕಬೇಕೆಂದು ಮನೆಯಲ್ಲಿ ಕೃಷಿ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಆಸಕ್ತಿಯ ವಿಷಯವಾದ ನೃತ್ಯದಲ್ಲಿ, ಸಂಗೀತದಲ್ಲಿ, ಕಾರ್ಯಕ್ರಮ ನಿರೂಪಣೆಯಲ್ಲಿ, ಸಾಹಿತ್ಯ ಕೃಷಿಯಲ್ಲಿ ತನ್ನನ್ನು ತಾನು ಕಳೆದುಕೊಂಡ್ರೂ ಖುಷಿಯನ್ನು ಪಡೆಯುತ್ತಲೇ ಹೆಚ್ಚಿಸಿಕೊಳ್ತಲೇ ಹೋಗ್ತಾರೆ. ಕವಿಗೋಷ್ಠಿಯಲ್ಲಿ ನಿರಂತರವಾಗಿ ಭಾಗವಹಿಸಿದವರು ಸಾಹಿತಿಯಾಗಿ ಜನಮಾನಸದಲ್ಲಿ ಬೆಳಕಾಗ್ತಾರೆ. ತನ್ನ 4ನೇ ತರಗತಿಯಿಂದಲೇ ಸ್ಟೇಜ್ ಹತ್ತಿ ನಿರರ್ಗಳವಾಗಿ ಮಾತನಾಡಿ ಶಿಕ್ಷಕರಿಂದ ಬೇಷ್ ಅನಿಸಿಕೊಂಡದ್ದೇ ಈಕೆಗೆ ನೊಬೆಲ್ ಪ್ರಶಸ್ತಿಯಾಗಿ ಮತ್ತೆಂದೂ ಹಿಂದೆ ತಿರುಗದೆ ಮುಂದಕ್ಕೆ ಮುಂದಕ್ಕೆ ಬಹುದೂರ ಎತ್ತೆತ್ತರಕ್ಕೆ ಸಾಗಿ ಹೋಗ್ತಾರೆ. ವಿಶ್ವವಿದ್ಯಾಲಯ ಕಾಲೇಜಿನಲ್ಲಿ ಪ್ರತಿಭಾತರಂಗ ಗೋಡೆ ಬರಹದಲ್ಲಿ ಸಂಪಾದಕಿಯಾಗಿ ಬರೆದ ಅನೇಕ ಕತೆ ಕವನಗಳು ಈಗಲೂ ಉಪನ್ಯಾಸಕರ ನೆನಪಿನ ಬುತ್ತಿ. ಅವರೆಲ್ಲರ ಬೆಂಬಲವೇ ತನ್ನನ್ನು ಇಷ್ಟೂ ಮುಂದುವರೆಸಿತು ಎಂದು ಸದಾ ಆಭಾರಿಯಾಗಿರುವ ಈಕೆ ಬರೆಯಲು ಪ್ರೋತ್ಸಾಹಿಸಿದ ಚೇತನ್ ವರ್ಕಾಡಿಯವರನ್ನು, ಬರಹವನ್ನು ಹಂಚುತ್ತಾ ಎಲ್ಲರಿಗೂ ಪರಿಚಯಿಸಿ ಗುರುಸ್ಥಾನದಲ್ಲಿ ನಿಂತ ಪತಿ ಸತೀಶ್ ರವರನ್ನು ಯಾವತ್ತೂ ನೆನಪಿಸಿ ಗೌರವಿಸ್ತಾರೆ. ಓದಿ ಖುಷಿಪಟ್ಟು ಉತ್ಸಾಹ ತುಂಬಿದ ಮೊದಲಿಗರಾಗಿ ಅಮ್ಮನನ್ನು ಕೂಡ ನೆನಪಿಸಿಕೊಳ್ತಾರೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ಸಮಾಜದಲ್ಲಿ ಎಲ್ಲ ಮಕ್ಕಳಿಗೆ ಮೌಲ್ಯಯುತವಾದ ಶಿಕ್ಷಣ ಸಿಗಬೇಕೆಂಬುದೇ ಇವರ ಮನದಾಸೆಯಾಗಿ ಮಹದಾಸೆಯಾಗಿ ಆ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ದುಡಿತಾರೆ. ದುಡಿತದಲ್ಲಿ ತನಗೊಂದು ಪಾಲು, ಉಳಿದದ್ದೆಲ್ಲ ಸಮಾಜದ ಪಾಲು ಎಂಬ ಭಾವವಿಟ್ಟು ಕಾಯಕಯೋಗಿಯಾದ ಚೈತ್ರ ಕೂಟತ್ತಜೆಯವರಿಗೆ ದೇವರು ಸೇವಾಶಕ್ತಿಯನ್ನು ಕೊಡಲಿ, ಅವರ ಕುಂದು ಕೊರತೆ ನೀಗಿಸಿ ಶಾಂತತೆಯನ್ನೇ ಸದಾ ತುಂಬಿ ಅವರನ್ನು ಹರಸಿ ಹಾರೈಸಲಿ ಎನ್ನುವ ಹಾರೈಕೆ ನಿಮ್ಮಿಂದ ಬರಲಿ ಎನ್ನುವುದೇ ಟೀಮ್ ಜೇನುಗೂಡಿನ ಆಶಯ.